ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ವಿಶೇಷ ಮಹತ್ವವನ್ನ ನೀಡಲಾಗಿದೆ. ವಾಸ್ತವವಾಗಿ ಒಂದು ವರ್ಷದಲ್ಲಿ ಒಟ್ಟು 24 ಏಕಾದಶಿಗಳು ಬರುತ್ತವೆ. ಪ್ರತಿಯೊಂದು ಏಕಾದಶಿ ವ್ರತವು ಅದರದ್ದೇ ಆದ ಪ್ರಾಮುಖ್ಯತೆಯನ್ನ ಕೂಡ ಪಡೆದುಕೊಂಡಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪುಷ್ಯ ಮಾಸದಲ್ಲಿ ಬರುವ ಏಕಾದಶಿ ವ್ರತವನ್ನ ಪುಷ್ಯಪತ್ರದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ವೈಕುಂಠ ಏಕಾದಶಿ ದಿನದಂದು ಉಪವಾಸ ವ್ರತವನ್ನ ಮಾಡುವ ಮೂಲಕ ವಿಷ್ಣುವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ದಂಪತಿಗಳು ಪುತ್ರ ಸಂತಾನವನ್ನ ಪಡೆಯುತ್ತಾರೆ ಹಾಗೂ ಅವರಿಗೆ ಮರಣದ ನಂತರ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತದೆ ಎನ್ನುವ ಅಚಲವಾದ ನಂಬಿಕೆ ಇದೆ. ವೈಕುಂಠ ಏಕಾದಶಿಯ ದಿನದಂದು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಅಂದು ತಿರುಪತಿಯಲ್ಲಿ ವೆಂಕಟೇಶ್ವರ ಆಕಾಶದಲ್ಲಿ ಮೂಡುತ್ತಾನೆ ಅನ್ನುವ ಒಂದು ಐತಿಹ್ಯ ಕೂಡ ಇದೆ. ಹೀಗಾಗಿ ಈ ಸಮಯದಲ್ಲಿ ತಿರುಪತಿಗೆ ಲಕ್ಷಾಂತರ ಜನರು ಜಮಾಯಿಸುತ್ತಾರೆ. ಬನ್ನಿ, ಈ ವಿಡಿಯೋದಲ್ಲಿ ನಿಮಗೆ ತಿರುಪತಿಯ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ಮಿಸ್ ಮಾಡದೆ ನೋಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ. ತಿರುಪತಿಯ ಬಾಲಾಜಿ ದೇವಾಲಯ, ತಿರುವನಂತಪುರಂನ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯ ನಂತರ ವಿಶ್ವದ ಶ್ರೀಮಂತ ಯಾತ್ರಾ ಕೇಂದ್ರವಾಗಿದೆ. ಈ ದೇವಾಲಯಕ್ಕೆ ಸುಮಾರು 50,000ದಿಂದ 1,00,000 ಭಕ್ತರು ದಿನವೂ ಭೇಟಿ ಕೊಡುತ್ತಾರೆ ಮತ್ತು ವಿಶೇಷ ಸಂದರ್ಭಗಳಲ್ಲಿ 5 ಲಕ್ಷಕ್ಕಿಂತಲೂ ಹೆಚ್ಚು ಜನರು ಭೇಟಿ ಕೊಡುತ್ತಾರೆ. ಒಂದು ವೇಳೆ ನೀವು ಆಫ್ ಸೀಸನ್, ಹೆಚ್ಚು ಜನಜಂಗುಳಿ ಇಲ್ಲದ ಸೀಸನ್ಗಾಗಿ ಕಾಯುವುದಾದರೆ ಅದು ಸಾಧ್ಯವಿಲ್ಲ. ಯಾಕಂದರೆ ಯಾವುದೇ ಸೀಸನಲ್ಲೂ ತಿರುಪತಿಗೆ ಹೋದರೂ ಜನರು ತುಂಬಿ ತುಳುಕುತ್ತಿರುತ್ತಾರೆ. ಅದರಲ್ಲೂ ಸ್ವಲ್ಪ ಕಡಿಮೆ ಇರುವಾಗ ಹೋಗಬೇಕೆಂದರೆ ಅದು ಮಳೆಗಾಲ ಸೂಕ್ತವಾಗಿದೆ ಸ್ನೇಹಿತರೆ. ಅಂದರೆ ಜುಲೈ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳು ತಿರುಪತಿಯನ್ನು ಭೇಟಿ ಕೊಡಲು ಸೂಕ್ತವಾದ ಸಮಯವಾಗಿದೆ. ಒಂದು ವೇಳೆ ನೀವು ಇಲ್ಲಿನ ನಿಜವಾದ ಅನುಭವವನ್ನು ಪಡೆಯಬೇಕಾದರೆ ನೀವು ಹಬ್ಬದ ಸಮಯದಲ್ಲಿ ಇಲ್ಲವೇ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಇಲ್ಲಿ ನೀವು ಭೇಟಿ ಕೊಡಬೇಕು. ತಿರುಪತಿಯ ಬ್ರಹ್ಮೋತ್ಸವವು 9 ದಿನಗಳ ಕಾಲ ನಡೆಯುವುದು. ಅದೊಂದು ದೊಡ್ಡ ಉತ್ಸವ ಆಗಿದೆ. ಇದು ಸೆಪ್ಟೆಂಬರ್ನಿಂದ ಅಕ್ಟೋಬರ್ ಸಮಯದಲ್ಲಿ ನಡೆಯುತ್ತದೆ. ಇದನ್ನು ಹೊರತುಪಡಿಸಿ ನವೆಂಬರ್ನಿಂದ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿಗೆ ಭೇಟಿ ನೀಡಬಹುದು. ಈ ಸಮಯದಲ್ಲಿ ವಾತಾವರಣ ತಂಪಾಗಿರುತ್ತದೆ. ಬೇಸಿಗೆ ಕಾಲದಲ್ಲಿ ತುಂಬಾನೇ ಸೆಕೆ ಇರುತ್ತದೆ. ಆದರೂ ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ಸಂಖ್ಯೆ ಮಾತ್ರ ಕಡಿಮೆ ಆಗೋದಿಲ್ಲ ಸ್ನೇಹಿತರೆ. ಇಲ್ಲಿಯ ದರ್ಶನದಲ್ಲಿ ಸಾಮಾನ್ಯ ದರ್ಶನ ಹಾಗೂ ವಿಶೇಷ ದರ್ಶನ ಎಂದು ವಿಂಗಡಿಸಲಾಗಿದೆ. ನೀವು ಸಾಮಾನ್ಯ ದರ್ಶನ ಮಾಡಲು ಬಯಸಿದರೆ ಇದು ಉಚಿತವಾಗಿದೆ. ಆದರೆ 8 ಗಂಟೆಗಳಕ್ಕಿಂತಲೂ ಹೆಚ್ಚು ಕಾಲ ನೀವು ಕಾಯಬೇಕಾಗುತ್ತದೆ. ವಿಶೇಷವಾಗಿ ವಾರಾಂತ ಮತ್ತು ಸಾರ್ವಜನಿಕ ರಜಾ ದಿನಗಳಲ್ಲಿ ಇಲ್ಲಿನ ಭಕ್ತರ ಸಂಖ್ಯೆಯು ಬಹಳಷ್ಟಾಗಿರುತ್ತದೆ. ಇನ್ನು ನೀವು ವಿಶೇಷ ದರ್ಶನ ಪಡೆಯಲು ಬಯಸಿದರೆ ಪ್ರತಿ ವ್ಯಕ್ತಿಗೆ 300 ರೂಪಾಯಿ ಟಿಕೆಟ್ ಪಡೆದು ದರ್ಶನ ಪಡೆಯಬೇಕಾಗುತ್ತದೆ. ಇದಕ್ಕೂ ಕೂಡ ನೀವು 2 ರಿಂದ 3 ಗಂಟೆ ಕಾಯಬೇಕಾಗುತ್ತದೆ. ನಿಮ್ಮೊಂದಿಗೆ ಸಣ್ಣ ಮಕ್ಕಳು, ಗರ್ಭಿಣಿಯರು, ಹಿರಿಯ ನಾಗರಿಕರು ಅಥವಾ ಅಂಗವಿಕಲರು ಇದ್ದರೆ ನೀವು ವಿಶೇಷ ಸವಲತ್ತುಗಳನ್ನು ಪಡೆಯಬಹುದು ಮತ್ತು ವೇಗವಾಗಿ ದರ್ಶನ ಕೂಡ ಪಡೆಯಬಹುದು. ಅದೇ ರೀತಿ ನೀವು ತಿರುಮಲ ದೇವಸ್ಥಾನವನ್ನು, ತಿರುಪತಿಯ ಈ 7 ಬೆಟ್ಟಗಳನ್ನು ಏರಿ ಕೂಡ ಹೋಗಬಹುದು. ಬೆಟ್ಟವನ್ನು ನಡೆದುಕೊಂಡು ಹತ್ತಿದವರೆಗೆ ನೇರವಾದ ದರ್ಶನವನ್ನು ಕೂಡ ಕೊಡಲಾಗುತ್ತದೆ. ಜೊತೆಗೆ ಅವರಿಗೆ ಉಳಿದುಕೊಳ್ಳಲು ಯಾತ್ರಾ ನಿವಾಸಗಳನ್ನು ಕೂಡ ಕೊಡಲಾಗುತ್ತದೆ. ಒಂದು ವೇಳೆ ನೀವು ಸೇವೆ ಅಥವಾ ಪೂಜೆಯನ್ನು ಮಾಡಲು ಇಚ್ಛಿಸುತ್ತಿದ್ದರೆ TTD ಆನ್ಲೈನ್ ಸೈಟ್ಗೆ ಹೋಗಿ ಮುಂಚಿತವಾಗಿ ಕಾಯ್ದಿರಿಸಬೇಕು. ಸ್ಲಾಟ್ ಪಡೆಯುವ ಬಗ್ಗೆ ನೀವು ಖಚಿತವಾಗಿ ಬಯಸಿದರೆ ಕನಿಷ್ಠ 3 ತಿಂಗಳ ಮುಂಚಿತವಾಗಿ ಕಾಯ್ದಿರಿಸುವುದು ಸೂಕ್ತವಾಗಿದೆ. ದೇವರ ದರ್ಶನಕ್ಕೆ ಹೋಗುವಾಗ ಸೂಕ್ತವಾದ ಉಡುಪುಗಳನ್ನು ಧರಿಸಬೇಕು. ತಿರುಪತಿ ಧರ್ಮನಿಷ್ಠ ಯಾತ್ರಾರ್ಥಿಗಳಿಗೆ ಒಂದು ಪಟ್ಟಣವಾಗಿದೆ. ಮಹಿಳೆಯರು ಭಾರತೀಯ ಸಂಪ್ರದಾಯದ ಉಡುಪುಗಳಾದಂತಹ ಸೀರೆ ಅಥವಾ ಚೂಡಿದಾರ ಸೂಟುಗಳನ್ನು ಧರಿಸುವುದು ಉತ್ತಮ. ದೇವಾಲಯದ ಒಳಗಡೆ ಫೋನುಗಳು, ಕ್ಯಾಮ್ರಾಗಳು, ವಿಡಿಯೋ ಕ್ಯಾಮ್ರಾಗಳನ್ನು ಒಯ್ಯಲು ಅನುಮತಿಯೇ ಇಲ್ಲ. ದರ್ಶನ ಸಮಯದಲ್ಲಿ ಯಾವುದೇ ರೆಕಾರ್ಡಿಂಗ್ ಸಾಧನಗಳನ್ನು ದೇವಾಲಯದ ಒಳಗಡೆ ಕೊಂಡೊಯ್ಯುವುದನ್ನು ನಿಷೇಧಿಸಲಾಗಿದೆ.
ನಿಮ್ಮ ಗ್ಯಾಜೆಟ್ಗಳನ್ನು, ಫೋನುಗಳನ್ನು, ಕ್ಯಾಮೆರಾಗಳನ್ನು ಇಡಲು ಲಾಕರ್ ವ್ಯವಸ್ಥೆ ಕೂಡ ಒದಗಿಸಲಾಗುತ್ತದೆ. ತಿರುಪತಿಗೆ ಪ್ರಯಾಣಿಕರು ವಸತಿಗಾಗಿ ಬಂದಾಗ ಇಲ್ಲಿ 2 ಮತ್ತು 3 ಸ್ಟಾರ್ ಹೋಟೆಲ್ಗಳ ಜೊತೆಗೆ ಲಾಡ್ಜ್ಗಳು, ಅತಿಥಿ ಗೃಹಗಳು, ಹಾಸ್ಟೆಲ್ ಕೂಡ ಇವೆ. ಮುಖ್ಯ ವಸತಿ ದೇವಾಲಯವನ್ನು ಹೊಂದಿರುವ ಬೆಟ್ಟದ ಬುಡದಲ್ಲಿ ಈ ವಸತಿ ಸೌಕರ್ಯಗಳು ಬಹಳಷ್ಟು ಕೇಂದ್ರ ಸ್ಥಾನದಲ್ಲಿವೆ. ಟಿಟಿಡಿ ಮಂಡಳಿಯ ವಸತಿ ಆಯ್ಕೆಗಳನ್ನು ನೀವು ಮಾಡಬಹುದು. ದೇವಾಲಯದ ಚಟುವಟಿಕೆಗಳು. ಜಗತ್ ಪ್ರಸಿದ್ಧವಾದ ತಿರುಪತಿ ಲಡ್ಡು ಪ್ರಸಾದ ತಿರುಮಲ ದೇವಾಲಯದಲ್ಲಿ ನೀಡಲಾಗುತ್ತದೆ. ಪ್ರತಿಯೊಬ್ಬ ಭಕ್ತಾದಿಗೂ ವೆಂಕಟೇಶ್ವರ ಅಂದರೆ ಬಾಲಾಜಿಯ ದರ್ಶನ ಆದ ಮೇಲೆ ಒಂದು ತಿರುಪತಿಯ ಲಡ್ಡುವನ್ನು ನೀಡಲಾಗುವುದು. ತಲೆಗೂದಲು ಅರ್ಪಣೆ. ಹಲವಾರು ಭಕ್ತಾದಿಗಳು ತಮ್ಮ ತಲೆಗೂದಲನ್ನು ದೇವರಿಗೆ ಅರ್ಪಣೆ ಮಾಡುತ್ತಾರೆ. ಸಂಗ್ರಹಿಸಿದ ಕೂದಲು ದೈನಂದಿನದ ಪ್ರಮಾಣದ ಗಟ್ಟಲೆ ಇರುತ್ತದೆ ಸ್ನೇಹಿತರೆ. ಭಕ್ತಾದಿಗಳು ವೆಂಕಟೇಶ್ವರನು ತನ್ನ ಸಾಲವನ್ನು ಕುಬೇರನಿಗೆ ಹಿಂದಿರುಗಿಸಲು ಸಹಾಯವಾಗುತ್ತದೆ ಎಂದು ವೆಂಕಟೇಶ್ವರನ ಹುಂಡಿಗೆ ದಾನವನ್ನು ಮಾಡುತ್ತಾರೆ. ಇದು ವಿಶ್ವದಲ್ಲೇ ಅತಿ ಹೆಚ್ಚು ದಾನವನ್ನು ಪಡೆಯುವಂತಹ ದೇವಸ್ಥಾನವಾಗಿದೆ ಸ್ನೇಹಿತರೆ. ತುಲಾಭಾರ. ಈ ದೇವಾಲಯದ ಪ್ರಮುಖ ಬೇಡಿಕೆಗಳಲ್ಲಿ ಒಂದು ತುಲಾಭಾರ ಆಗಿದೆ. ತುಲಾಭಾರ ಆಚರಣೆಯಲ್ಲಿ ಭಕ್ತರು ಒಂದು ಕಡೆ ತಮ್ಮ ತೂಕದ ಸಮತೋಲನವಾಗಿ ಹಾಗೂ ಇನ್ನೊಂದು ಕಡೆ ತಮ್ಮ ತೂಕ ಹೆಚ್ಚಿನ ವಸ್ತುಗಳನ್ನು ತುಂಬಿರುತ್ತಾರೆ. ಭಕ್ತರು ಸಾಮಾನ್ಯವಾಗಿ ಸಕ್ಕರೆ, ಬೆಲ್ಲ, ತುಳಸಿ ಎಲೆಗಳು, ಬಾಳೆ ಎಲೆಗಳು, ಚಿನ್ನದ ನಾಣ್ಯಗಳನ್ನು ನೀಡುತ್ತಾರೆ. ತಲುಪುವುದು ಹೇಗೆ? ತಿರುಪತಿಗೆ ತನ್ನದೇ ಆದ ವಿಮಾನ ನಿಲ್ದಾಣವಿದೆ ಮತ್ತು ನೀವು ಭಾರತದ ಎಲ್ಲ ಪ್ರಮುಖ ಮಹಾನಗರಗಳಿಂದ ತಿರುಪತಿ ವಿಮಾನ ನಿಲ್ದಾಣಕ್ಕೆ ನೇರವಾಗಿ ವಿಮಾನವನ್ನು ಪಡೆಯಬಹುದು. ತಿರುಪತಿಗೆ ತನ್ನದೇ ಆದ ರೈಲ್ವೆ ನಿಲ್ದಾಣ ಕೂಡ ಉಂಟು. ದೇಶದ ನಾನಾ ಭಾಗಗಳಿಂದ ತಿರುಪತಿಗೆ ನೇರವಾದ ರೈಲ್ವೆ ಸಂಪರ್ಕವೂ ಉಂಟು. ತಿರುಪತಿ ಕರ್ನಾಟಕದ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 252 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ, ಧಾರವಾಡದಿಂದ 431 ಕಿಲೋಮೀಟರ್ ದೂರದಲ್ಲಿದ್ದರೆ ಕಲಬುರಗಿಯಿಂದ ಸುಮಾರು 612 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಕರ್ನಾಟಕದ ಪ್ರಮುಖ ನಗರಗಳಿಂದ ಹಾಗೂ ಜಿಲ್ಲಾ ಕೇಂದ್ರಗಳಿಂದ ಬಸ್ಸುಗಳ ಸೌಕರ್ಯ ಕೂಡ ಇದೆ. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದರೂ ಆ ಬಾಲಾಜಿಯ ದರ್ಶನವನ್ನು ನೀವು ಪಡೆಯಲೇಬೇಕು. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.